ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ ಡಿಕೆ ಶಿವಕುಮಾರ್ ನೇರವಾಗಿ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಇಂದು ಮುಂಜಾನೆ ಧರ್ಮಸ್ಥಳದ ಮಂಜುನಾಥನ ದರ್ಶನ ಪಡೆದ ಡಿಕೆ ಶಿವಕುಮಾರ್ ಬಳಿಕ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಇಂದು ಧರ್ಮಸ್ಥಳದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಕಲ್ಯಾಣ ಮಂಟಪಗಳ ಸಮುಚ್ಚಯವನ್ನ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಸಂಜೆ ಈ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು ಅದಕ್ಕೂ ಮೊದಲು ಡಿಸಿಎಂ ಕನ್ನಾಡಿ ರಾಮ ಮಂದಿರ, ಲಾಯ್ಲಾ ರಾಘವೇಂದ್ರ ಮಠಗಳಿಗೆ ಭೇಟಿ ನೀಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದರ ಜೊತೆಗೆ ಗುರುವಾರಕೆರೆಯಲ್ಲಿ ನಡೆಯಲಿರುವ ಬೃಹತ್ ಕಾರ್ಯಕರ್ತ ಸಮಾವೇಶದಲ್ಲೂ ಅವರು ಭಾಗವಹಿಸಲಿದ್ದಾರೆ. ಕೂಡ ನಮ್ಮ ಪರಂಪರೆಗೆ ತುಂಬ ಸ್ಥಾನ ಬರ್ತಾರೆ. ನಮ್ಮ ಪ್ರತಿ ಉತ್ತಮಕ್ಕೂ ಇಲ್ಲೇ ಬರ್ತಾರೆ. ನಾವು ಒಂದು ವಿಶೇಷವಾದಂಥ ಈ ಕ್ಷೇತ್ರ ಕಾಪಾಡಿಕೊಂಡು ಬಂದಿರುವಂಥ ಇತಿಹಾಸ ಇವೆಲ್ಲ ಕೂಡ ಇಲ್ಲಿ ನಮಗೆ ಬಹಳ ಆಕರ್ಷ ಸೇವೆ, ಸಾಮಾಜಿಕ ಸೇವೆ, ಶೈಕ್ಷಣಿಕ ಸೇವೆ ಎಲ್ಲ ಕೂಡ ಬಹಳ ಮುಖ್ಯವಾಗಿ ನಡೆಸ್ಕೊಂಡು ಬರ್ತಾ ಇದೆ. ನಾವು ಪ್ರೋತ್ಸಾಹ ಕೊಡಬೇಕಾದ್ರು ನಮ್ಮ ಧರ್ಮ ನಮಗಿರೋದು, ಧರ್ಮಕ್ಕೆ ನಾವಲ್ಲ, ನಮಗೆ ಧರ್ಮ ಇದೆ, ನಾವು ಧರ್ಮನ ಕಾಪಾಡಬೇಕು. ಈ ಕರಾವಳಿಯ ಏನು ಒಂದು ಧಾರ್ಮಿಕ ಕ್ಷೇತ್ರಗಳು ಎಲ್ಲರ ಆಸ್ತಿ ಅಲ್ಲ. ಮನುಷ್ಯನಿಗೆ ಎಲ್ಲ ಭಾಗಗಳು ಬೇಕಲ್ಲ. ಕಣ್ಣು ಇರಬೇಕು, ಕಿವಿ ಇರಬೇಕು, ಮೂಗು ಇರಬೇಕು, ಹೃದಯ ಇರಬೇಕು, ಕೈ ಕಾಲೆಲ್ಲ ಗಟ್ಟಿ ಇರಬೇಕಲ್ಲ. ಈ ಕರ್ನಾಟಕದ ಕರಾವಳಿ ಕ್ಷೇತ್ರ ಕೂಡ ಮನುಷ್ಯನ ಎಲ್ಲ ಭಾಗದ ಒಂದು ಮುಖ್ಯ ಅಂಗ.